ಸ್ವಾಮಿ ಅಂತ దానివల్ల యాజలాంటి గూడు చూస్తాం ಒಂದು ವಿದ್ಯಾರ್ಥಿ ಇಚ್ಚಿ ಈ ನಾಯತಿ ಮಾರ್ಗ ಮಾಡದ ಕೋರಿ ಉಕ್ಕಂಜಿ ಕಾಲಾದಿ ಮುಂದುಗಾನೆ ನಿಂದ ಇನ್ನು ಅಜಲಾಡಿ ಗೂಡ್ತಾ ಇಲ್ಲಿ ಜೀರ್ಣೋದ್ಧಾರ ಮಾಡ್ತಿದ್ವಿ ಇನ್ನು ಕಾಂಡೆ ಗಣಹೋಮ ಮಾಡ್ತಿದ್ವಿ ವೆಂಕಟರಾಮ ದೇವರ ಗಂಟು ಕಟ್ಟಿದ್ವಿ ಬುಕ್ಕ ಮಧ್ಯಾಹ್ನ ಬುಧವಾರ ಮಾಡ್ತಿದ್ವಿ ಮನಸ್ಸು ಮಾಡ್ತಿದ್ವಿ ಬುಕ್ಕ ಚಂದ್ರಾವತಿ ಎಲ್ಲಾಂಟಿ ಏನು ಬಲ್ಬಿಟ್ಟು ಪೂರ್ವಬಲ್ಲಾಗಲಿ ಹಿರಿಯಾಗಲಿ ಮಾಡ್ತಿದ್ವಿ ಕಟ್ತೀವಿ ಇಂಚ ದಾನ ನೋಡಿಂಗ ಇಂಥ ಜಾವತಿ ಬಲ್ಬಿಟ್ಟು ಮಾಡ್ತೀವಿ ವರ್ಣಾಲ ಮಗಳ ಪಂಜೋದಿ ಬಲ್ಬಿಟ್ಟು ಹೋಗೋಣ ಪೂರ್ವ ಹಿರಿಯಾಗಲಿ ಮಾಡ್ತೀವಿ ಕಟ್ತೀವಿ ದಾನ ನೋಂಡ ಈ ಪರಶುರಾಮ ಸಿಕ್ಕಿದ್ದು ತುಳುನಾಡಿಗೆ ಉದಾಲ ಮಾಡಿ ಮಾಡ್ತೀನಿ ಕಟ್ಟಿಡು ಇನಿ ವರ್ಣಾಲ ಮಾಡಲಿದ್ದು ಮಂಡದ ಮಂಡ ಸಮಾವೇಶ ಸರಿಯಾಗಿ ವಿದ್ಯೆ ಕೊರ್ಪಣೆ ಬುದ್ಧಿ ಕೊರ್ಪಣೆ ದುಂಬುದು ಸಾರಾತಿ ದ್ರಾವಟ್ಟು ಪಾಸಾಡಿ ಆತು ಕೊರ್ಪಣೆ ಇಂದು ಎಂಟ್ಲ ನಂಬುದುಲ್ಲ ಅಂಚ ಇಟ್ಟು ಇನಿ ನನ್ನ ಮಂಡ ಏಡಿ ದಿನಟ್ಟು ಆವಾಡು ವಾಡಿ ಬಿದ್ದಿಟ್ಟು ಆವಾಡು ಕರ್ತಿಕಾಯಿ ಇಟ್ಟು ಆವಾಡು ನೀರು ಪೂಜೆ ಎಣ್ಣೆಡು ಆವಾಡು ಕಟಾయించి కన్నేనే మూడవాడు గిడి సుత్తేడవాడు వాడి పని వరడవాడు మాటించి చూడనవాడు శాస్త్రాబట్టి తప్పిపు ఎందుకంటే చర్మ తెచ్చింది ఈయనకు 14 తీసుకుంది ఎత్తిన ఎత్తి అమ్మి ఇత్తన్లా నిన్న సంసార ఘటత కట్టిడు సముద్ರದ పరిముట్ట ఉండేరు సముద్ರದ ఆపద మేట్లో ఉండేరు దేశం అండ దుమ్ముత కాలడు ఈ గూడు 4 గ్రామాలను ఆలోచిస్తుంది 4 గ్రామದ పంచాయతిಗೆ ಈ ಗೂಡು ನಡತೊಂದಿస్తుంది ಇನಿ ಒರಿ ಲೇಪನಾಗ ಎನ್ಮ ಜನ ಗಡ್ಡಿ ಲೇಪನಾಗ 100 ಜನ ಬರ್ತದೆ ಈ ಮಣ್ಣಿಡಿ ದುಂಬು ರಕ್ಷಾ ಪಾತ್ರದಲ್ಲಿ ಕೇಳ್ತೀನಿ ಇನಿ ಈ 4 ಗ್ರಾಮಡು ಈ ಗೂಡು ತಗಲಿ ಇನಿ ಪಟ್ಲೇರು ಐಜಿ ಎಂಚೆಂಚಿನ ದೆಟ್ಟಿದ್ದು ಭಾರಿ ಮಲ್ಲ ಕಾರ್ಬಾರ ಮಾಡಿ ಇರ್ತಾರೆ ಇನಿ ನಾನತ ದಿನಟ್ಟು ಇನಿ మనతనాగలేవాడు కొరనాగలేవాడు ఈ సంసారుడు ఆ జోకుడు బాలేగా విద్యా బుద్ధిడు కొరుతు ఇని మూడు ఎంచ ಬೆಳಗ್ಗೆ ಬರ್ತನ ಇట్లా ದ್ರೇಪನ್ ನಂಚನೆ ಬರ್ತನ ಅಂದ್ರೆ ಜನಕುಲು ಅಗಲು ಒವ್ವಂಗಿ ಆ ಪ್ರಶ್ನೆ ತೋಚಿದ್ರೆ ನಾನೊಂದು ಮಣ್ಣುಂಡ ಇನಿ ಅಗಲು ದೆನ್ನು ಮಾತ ಜೀರ್ಣೋದ್ಧಾರ ಮಲ್ಪೇರ ಇಗಲಿ ಗೆತ್ತುನು ಮಲ್ತಾರನಂದ ನನದ ಜನಾಂಗ ದುಂಬುತೆಟ್ರ ಜಾಸ್ತಿಗೆ ಬೆಳಗ್ಗೆ ಬಂತೀರು ಅಂಚ ಸೀಮಾದೇವರ ನೆಂಚಿನ ಮಾಲಿಂಗೇಶ್ವರಲ ಗ್ರಾಮದೇವರ ನೆಂಚಿನ ಮೃತ್ಯುಂಜೇಶ್ವರಲ ಉಕ್ಕಿನಡ್ಕದ ಸುಬ್ರಾಯ ದೇವರಲ ಆಲಡ್ಕದ ಸದಾಶಿವ ದೇವರಲ ಈ ಬೂಟರು ವಾರ ನೆಂಚಿನ ನಾಗೇಲ ಮಾಡಡಿತ್ತಿನ ಬೀರಾಮರ್ಲಿರಲ ಚಾವಟ್ಟಿತ್ತಿನ ಏನಾಡ್ದೆಯೋಲ ಈ ಬೂಟದ ತತ್ವಗುರು ಏನಾಗಲ್ಲ ಪೂರಾ ಬುಡು ಬರ್ತದೆ ಕಟಾಯಿಸಿ ಕಣ್ಣಿನ ಮೂಡು ಜೋಗುಡು ಬರ್ತದೆ ಸತ್ಯದ ಬಂಡಿ ಬಂದು
बन्नागा पवित्र भाई ने जागा ज्येष्ठ भाई ने मन धीरे धीरे लांब सब भाई जागे मुझी मोटो जी भाई तना बंगार तुझे सम्मत नसता मन अजलाड़ी बूढ़ो रेपरी आल लगाला तो नेना के संतोष दिन मना तंत्र बंडन पे ब्रह्म सभा मधुपुड़ बंडन पे नालूर जन बंडन पे नालूर जन संसार बंडन पे अड्ड गुत्तु संसार बंडन पे मंजी गुत्तु रेड गुत्तु 14 गुत्तु बाम पूर्ण राज्यसभೆ 14 गुत्तु बाम संसार बंडन पे अक्क पक्क पर ऊर नेरमाने अद्भर बद्वेरे विन्नेर नंडेरे मंजी गुत्तु रेड गुत्तु 14 गुत्तु संसार बंडन पे ग्राम दौड़ाइड भारत संसार बंडन पे ताराबीर धौल संसार बंडन पे मुढ़ाई बटे संख्या बढ़ के वो बल्ली बदन में मागा ने पूर्ण राज्य से बटे बंडन पे वर्ण बल्लल उर्द बल्लल कुक्कल बल्लल नाग नरसिंह सिद्धरने विधि मात कट्ट नडतुंडे नेरंगी आसारला बट्ट बिराबुट नेर्ति बुक तोट पत्स निर्माण मातुंडे वैपुल्ल राज्य गोपुल्ल सीमेಗೆ ದೃಷ್ಟಿ ಮಾಡಿದಾಗ ಸಿಂಗಡ್ಡ ಬಂದಾಗ ಸಿಂಗಲ್ಲ ಪಂಜುಡಿ ಅಮ್ಮಡಡಿ ಕಡೆ ಬಂದಾಗ ಅಮ್ಮಡಡಿ ಪಂಜುಲು ಮುದಲ್ಲ ಪಾದು ಮುಗೇರ ಸಾಲ ಸೀಮೆರ್ದು ಬಂಗಾರ ತಗೊಳ್ಳು ಕೊಡಿಸೋದು ಪುತ್ತೂರು ಮನೆ ಬಂದ ಬಾರ್ನ ಮಾಲಿಂಗೇಶ್ವರ ದೇವರ ಸಾನ್ನಿಧ್ಯಡು ನನಗೆ ಮಲ್ಪವುಂಡೆ 4 ತೆಯ್ಯಂಡ ಬಡಕಾಯಿ ಬಾಗಿಲಿಡು ಪಂಜುಲು ಮುದಲ್ಲ ಪೌಂಡೆ ಅಲ್ಲಿ ಪಾತು ದೃಷ್ಟಿ ಮಾಡಿದಾಗ ನಾನ ಗ್ರಾಮಡು ಮೃತ್ಯುಂಜಯ ದೇವರು ನಿರ್ಬಂಧ ಮಾತಂಡೆ ಸದಾಶಿವ ದೇವರು ಸುಬ್ರಾಯ ದೇವರ ನಿರ್ಬಂಧ ಮಾತಂಡೆ ಅಚರಾಡಿ ಬುಡು ಬಂದಾಗ ವೀರಗರ್ಲ ರಜಾವಳಿ ನಿರ್ಬಂಧ ಮಾತಂಡೆ ಏನಾದ್ರು ನಿರ್ಬಂಧ ಮಾತಂಡೆ ಹಿರಿಯಾಗ್ಲಿನ ಧರ್ಮನು ನೆನವರಿಕೆ ದಿವಂಡೆ ಪೂರಬಲ್ಲ ಹಾಗ ಕಾಲ ಪೂರ ಹಿರಿಯಾಗ್ಲ ನೆನವರಿಕೆ ಬಲ್ಲಹಲ ಬೂಡು ಸರಿ ಆಯ್ತಿನ ಅಚರಾಡಿ ಬೂಡು ನೆನವರಿಕೆ ದಿವಂಡೆ பொருள் பலிகேடு ஒரு ஆகல காலோடு நம்மளே வந்து நம்ப போண்டு நம்பு துந்தியரு ஒரு சாதி போண்டு காலாதி பத்துண்டு பொருள் பலிகேடு ஜீர்ணோத்தார ஆப்னಂಚಿನ ಕಾರ್ಯವಾಗ ನರಪುಡು ಸಲ ಸಾನ್ನಿಧ್ಯ ಪೊರ್ಲುಟ ಜೀರ್ಣೋತ್ತಾರ ಆಪ್ನಂಚಿನ ಪೊರ್ತುಗಳಿಗೆ ಶುಭಗಳಿಗೆಡೆ दिक्ति बुद्धवार बामी पुनंजी देवलना कट्टले सेवन मण्णेनवरिके सरियात सूर्यನ ಉದಿಪ್ಪು ಶುಭಗಳಿಗೆಡೆ ದೈವ ಪಂಜಲಿ ಕಾರ್ಯಗಳಂಗೆ
ಸಂತೋಷರು ಕೊಡ್ತಾನೆ ಜಯ ಸಿಕ್ಕಿ ನನ್ನ ಮಿತ್ತಿಗೆ ಹೆಂಚಿನ ಕೂಡ ನೀಯೇ ಮಾಡೋದು ಪ್ರಾಮಿಸಕ್ಕೆ
ಬಂತು ಇದಕ್ಕೆ ಶುಭ ಕಲಿಗೆದೆ ಸಂತಸ್ಥಾನದ ಮುದಿ ಬಂತು ಹಸನೇರೆ ಬ್ರಹ್ಮಕ್ಕೊಂದು ಮುದಿ ಬಂತು ಚಂದ್ರನ ಕಾಣ್ತೆ ಸೂರ್ಯನ ಬುದ್ಧಿಪುಡು ಅದ ನಾಡು ಸಂಸಾರ ನಾಡು ಜನ ಸಂಸಾರಡ பொருள் பலிகேடு பட்டத்துக்கு ಸಂಸಾರ ಇದಕ್ಕೆ ಶುಭ ಕಲಿಗೆದೆ ದೇವರ ನಾರ ಪಂಜಲಿಗೆ ಅನ್ಗಟ್ಟುಬೆ 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 ಮನುಷ್ಯರು ದೆಯ್ಯ 14 ದೃಷ್ಟಿ ದೆಯ್ಯ ಚಿತ್ತೂರು ಸಂತೋಷ స్వామి అనుకున్నాం దాని అనమాట యజలాడి కూటిட்டு మూడు చూస్తావు బుధవారం ఇచ్చి నాಳೆ తిమాರ ಕಮಲಾತ ಕೋರಿ ಕಾಲಾಡಿಂದು ಪೂರ ಹಿರಿಯಾದ ಕಾಲಕ್ಕೆ ನಡತಬತ್ತನ ಕಟ್ಟು ಇನಿ ಮೂಡು ಅಜಲಾಡಿ ಕೂಡು ಜೀರ್ಣೋದ್ಧಾರ ಇವತ್ತು ಮಾಡ್ತಿದ್ದೆ ಐಬಿಟ್ಟು ಇನಿ ಕಾಂಡೆ ಗಣಹೋಮ ಮಾಡ್ತಿದ್ವಿ ಮಧ್ಯಾಹ್ನ 5 ವೆಂಕಟರಮಣ ದೇವರ ಗಂಟೆ ಕಟ್ಟಿದ್ವಿ 5 ಬುಧವಾರ ಮಾಡ್ತಿದ್ವಿ 5 ಚಂದ್ರ ಎಲ್ಲಾರು ಪೂರ 5 ಯಾವ ಗುರುವಾರ ಪೂರ್ವ ಹಿರಿಯಾದ ಕಾಲದ ಕುಂಚಿ ನಡೆಸಿ ಬರ್ತನೆ ಕಟ್ಟಿ ಇಲ್ಲಿ ಇಂಚಾನಿಲ್ಲ ಮೂಡೂರು ನಿರ್ನಾಮ ಮಾಡಿದಾಗ ಜಾವತಿಗಳ ವರ್ಣಾಲ ಮಣಿ ಬರ್ತಾವೆ ಒಂದು ಸತ್ತು ಮಾಡ್ತಾರೆ ಹೂವಂಜಿ ಇಟ್ಲ ನೆಡ್ತೇನೆ ಜಾಸ್ತಿಗೆ ಒದಗಾಟ ಕೊಡ್ತೀವಿ ಅಂಚ ಸಮ್ಮಳೆ ಸರಿಯಾಯಿನ ವರ್ಣಾಲ ಮಲ್ಲಾಗಿ ಇದು ಬುರ್ಬಾನ ಬಲ್ಬಂದ ಇದು ದುಂಬುಟ್ಟು ಸಾರಥಿ ದ್ರವತ್ತು ಭಾಷಾತೆ ಆತಿ ನಿನ್ನ ಕಟದ ಕಡೆ ಸಮಯದ ಕಡೆ ನಿನ್ನ ಸಂಸಾರ ಉಂಟು ಈ ಸಂಸಾರ ಉಂಟು ಇನಿ పేరు ఉట్లేకనే ఉరుకావుడు నీరెచ్చిన మహాలక్ష్మి కై ఆరోగ్య భాగ్యోట్ల జ్యోతుల బాగా విద్య బుద్ధి ఓయినలు బతున ఆచారవాడు ఇంచిన వాళ్ళ దోషకరమైన కడపరాజు హాడకొచ్చి అది బుద్ధి బులెత్తి పత్తి పైరు అలా పలపు విషయంలో ఇది మూడుక ಇಲ್ಲಿ ಜೀರ್ಣೋದ್ಧಾರ అనేది ಇಲ್ಲಿ ಓಲೆ ಮುಟ್ಟಿನ ಬಂಗಾರದಲ್ಲಿ ಓಲೆ ಕೊಡಲಿಕ್ಕೆ ವಾಸಾದಿಲ್ಲ ಓಲೆ ನಡೆಸಲಿಲ್ಲ ಜೋಕುಲು ಬಾಗಿಲು ವಿದ್ಯೆ ಬುದ್ಧಿ ಅದೇ ಸಂಪತ್ತು ಬೆರಿಸಾಯಾತು ಸಮರೇಶರಿಯಾತು ಎದು ವಿದ್ಯಾ ಬುದ್ಧಿನ ಬಂಡಿ ಗೊತ್ತು ಎದುರು ಸಾಲಾತು ದೇವತ್ತು ಭಾಷಾಡಿಯಾತು ಇದು ನರಪುರ ನಂಬಿಕೆ ಉಂಟು ಅಂಚನೆ ಇನ್ನು ಕೇಳಿ ತಿನ್ನೋದು ಬಾರಿ ಕುಡಿತಾವಾಡು ಪಡಿಕೆ ಇದ್ದಾವಾಡು ನೀರು ಇದ್ದಾವಾಡು ಸಗಾಂಚಿ ಗಣ್ಯನೇ ಮಾಡೋವಾಡು ಜೀವಿಸುತ್ತೇಡವಾಡು ಬಾಡಿ ಬಣ್ಣಿನವರು ಸತ್ತು చాలా ఎత్తుకొని పత్రం ఇచ్చిన సింహదేవుడు ఇచ్చిన మాలింగేశ్వరుల కామదేవుడు ఇచ్చిన ముత్తుంజేశ్వరుల ఉక్కినాడు కదా సుబ్రహ్మణ్యేశ్వరుల ఆలాడు కదా సదాశివ దేవుళ్ళ ఈ మూడు బారు నచ్చిన నాకేలా మాట్లాడుతున్న వీరామంత్రి కావచ్చిన ఏళ్ళాడు సత్తుడు బుడుబట్టు కటాయి మూడు జోకుడు పట్టు సత్య బండి పంపాడు మంజాలు కోరుకుని కోరు పత్తి
ಅವಾಗ ನಾನೂರು ಜನದ ಸಂಸಾರ ಸಂಸಾರಡಲ್ಲ ಸಂಸಾರ ಇನಿ ಅನಾದಿ ಕಾಲದ ಕಟ್ಟ ಪ್ರಕಾರ ಪುರುಕಾಲದ ಪದ್ಧತಿ ಪ್ರಕಾರ ಈ ಮನ್ನಡು ಉಲ್ಲಾಪಂಚನ ಸ್ಥಳ ಸಾನ್ನಿಧ್ಯುಡು ಅಂದಿಗೆ ಇನಿ ಬ್ರಹ್ಮತ್ವ ಸಂಸಾರ ಸಮದರಿಕೆನೆ ಸಮದರಿಕೆ ಆತ ಇನಿ ಅದ್ವರ ಬುದ್ಧಿರು ಅಕ್ಕಪಕ್ಕ ಪರ ಊರುದನಿಗಳನ್ನ ಆ ಗುತ್ತು ತಾನೆ ಅವರಿಗೆ ಲೆತ್ತದ ವಿಚಾರವನ್ನು ಪಂಚನ ಸಂಸಾರ ಎಲ್ಲ ಕೈಸಿರ್ತೀರಿ ಒಂಜು ಗೊತ್ತು రెండు ಗೊತ್ತು ಮತ್ತು 14 ಗೊತ್ತದ ಬಾ ಮಂಜಾತಿ ಗ್ರಾಮದವರು ಐಜ್ಞಾನ ಎಲ್ಲ ಲೆತ್ತದ ವಿಚಾರ ಅಂತಾರೆ ಸಂಸಾರ ಸಮದಾನಿ ಅಂಜಾತ ಆವಡ ಮಗ ಒಂದು ಗೊತ್ತು రెండు ಗೊತ್ತು 14 ಗೊತ್ತದ ಬಾಮ ಇನಿ ಆ 400 ಜನದ ಸಂಸಾರದ ಅದ್ವರ ಬುದ್ಧಿರು ಪಕ್ಕಪರ ರಾಜ್ಯದ ಕೈಸಿರ್ತಿ ಫ್ರೆಂಚಾತ ಅವಾಗ ಕುಂಬ್ಳೈದಾರು ಸೀಮೆ ಇಟ್ಟೆದಾರು ಸೀಮೆ ಕಾವು ಮುಕ್ಕಾಲ ಪಟ್ಟ ಚೆಂಬೈನೂರು ಕೊಡಗು ಪತ್ತೊಂದು ಕೊಂಬ ಪುತ್ತೂರು ಇಲ್ಲ ಸುಳ್ಳೆ ಮುಜಾದ ಮಾಗಾನೆ ಪಂಚಸಾಗರ ಸೀಮೆ ಮುಟ್ಟಿಂಪಾಟಿ ನೂದಾರ ಪಟ್ಟ ಮುಜೂರು ಇನಿ ಅವ್ವವು ನೆನವರಿಕೆ ಇರ್ತು ಎನ್ನ 400 ಜನ ಸಂಸಾರತ ಅದ್ವರು పొద్దురు ದಿನ್ನೆಲ್ಲಂಟೆ ಕೈ ಸೇರ್ತಾನೆ ಸಂತೋಷ ಅಂದ್ರಿ ಮಲೆಗೆ ಮಾಪರ್ಣ ಮಾಡು ಅವೇ ಪ್ರಕಾರ ಗ್ರಾಮದ ಇಟ್ಟಿಡು ಆ ಬಾರಿಕಿನ ಸಂಸಾರಗಳು ಬಾರಿಕಿನ ಸಂಸಾರ ಸಂತೋಷ ಅಂದ್ರಿ ಆ ಕೈ ಬಲಕ್ಕೆ ಆ ಸಾಲಬೀರ್ ಸಂಸಾರ ಹುರಿಯಂದು ಹುರಿಯತ್ತು ಬೈರದರ ಸಂಸಾರ ಸಂತೋಷ ಅಂದ್ರಿ ಸಾಲಬೀರ್ ಸಂಸಾರ ಸಂತೋಷ ಅಂದ್ರಿ ಅವಾಗ ಮತ್ತುತ್ತರ ಕಟ್ಲೆ ಬತ್ತಾಜ್ಞಾನವರಿಗೆ ಅಂತ ವಿಚಾರ ಚರ್ತಿ ಅವಾಗ ಆ ಪಾಪನ ಜನ ಗಜ್ಜೆ ಕಾಲಿಟ್ಟು ಈ ಮಣ್ಣಿಡು ಮೂಜಿ ಪರ್ವೋಟೇಂಕಲ ಇದೇ ಸ್ವೀಕಾರ ಅನ್ಪುಣ ಮಾಯಾಗಿ ಆತ ಅವಾಗ ಮುಂಚಿನ ಒಂಜಿ ದೈವತ ಕಾರ್ಯ ಒಂಜಿ ತೂವೋಡು ಆಪ್ನಂಚಿನ ಧರ್ಮ ಪಟ್ಟೋಡು ಆ ಪಾಪನ ಯೋಗ ಬಲ್ಲ ಬೋಡು ಅದ ಅವನಿಗೆ ಪುಣ್ಯದ ಫಲ ಅದ ಅಪಗ ಈ ಮಣ್ಣಿಡು ಜನ್ಮದ ಒಂಜಿ ಯೋಗುನ್ಲ ಭಾಗ್ಯುನ್ಲ ಆ ಒಂಜಿ ಶಕ್ತಿನ್ಲ ಎನ್ನ 400 ಜನತ ಸಂಸಾರ ಪಡೆಯುವಂತ ಏನು ಬಂಡ ದೇವರನ ಆರಾಧನೆ ದೈವಳ್ಳ ಆರಾಧನೆ ಎಡಬಲ ಸಂಸಾರ ಉಂಟುದು ಮಾಮಲ್ಲ ಧರ್ಮುಲ್ಲ ಪಟ್ಟುದು ಈ ಮಣ್ಣಿಡು ಆಪ್ನಂಚಿನ ಧರ್ಮ ಕಾರ್ಯ ತೂಪಿನ ಯೋಗ ಭಾಗ್ಯ ಜನ್ಮತ ಪಡೆಯುವಂತ ಬರ್ತೀರಿ ಅದ ಅಂಚಾತಿಪ್ನಾಗ ಜನ್ಮತ ಪಡೆಯುವಂತ ಬರ್ತಾನೆ ಯೋಗ ಭಾಗ್ಯಗೂ ದೈವೋಳಿ ಕಲ ಶಕ್ತಿ ಪುಟ್ಟ ಹಾತ್ಕೊರೋಣ ಬಾ ಶಕ್ತಿ ಪುಟ್ಟ ಹಾತ್ಕೊಡುದು ನಾನ ಮೇಲ್ ಮಗಳು ಮುಡುತ ಸಾನ್ನಿಧ್ಯುಡು ಧರ್ಮದ ತತ್ವರ ಬರಂತ್ಲಿಕ್ಕೂನಿ ಹಿರಿಯಾಗ ಧರ್ಮಗ ಮಣ್ಣದ ಕೀರ್ತಿಗ ಮಾಯದ ಕಟಾಕ್ಷಗ ಸಂಸಾರದ ಕೀರ್ತಿಗ ಸಂಸಾರ ಪೋಪ್ನಂಚಿನ ಕಜ್ಜ ಕಾರ್ಯೋಗ ಉಂತನಂಚಿನ ಸ್ಥಾನಮಾನೋಗ ಆರೋಗ್ಯ ಭಾಗ್ಯಗ ಅಲೆ ಪಡಕ ಮುಲೆ ಭಾಗ್ಯಗ ಶಿಶುಪಾಲಿಯಲ್ಲಿ ಕಲ್ಪನಂಚಿನ ಪೊರ್ಲು ಬಲಿಗೆತ ನೆನವರಿಕೆಗ ಒಂಜಿ ಲೋಪದೋಷ ಅಂತಾರ ಬರದ್ಲಿಕೊನೆ ಮೇಲ್ಬಗ್ಲ ಇಕಲ್ನ ಸಾನ್ನಿಧ್ಯುಡು ಎಷ್ಟು ವಿಶೇಷತೆಡು ಒಗ್ಗಡುಡು ಒಮ್ಮತಡು ಯೋಗ ಭಾಗ್ಯಡು ಆರೋಗ್ಯ ಭಾಗ್ಯ ನೆನೆತ್ತಿನ ಕಾರ್ಯಗಳನ್ನ ಕೈಗೂಡಾತ ರಕ್ಷಣೆಡು ಕಾಪಂಚಿನ ರಾಜ ಪಾಪ ನಡಪಾತ್ ಆವಡೆ ಅವಾಗ 10 ತರ 14 ಮೂಜಿ ತರ ಪ್ರಕಾರ ಇಂಚ ಕುಡ್ನರ ದೇವಿ ಮಂಜಾತ ಗುಡಿ ಹತ್ತು ಪಂಚಪರ್ವ ಅವರ ಸ್ವೀಕಾರ ಮಾಡ್ತಾನೆ ನೆನವರಿಕೆನ ಅವರ ಅವಾಗ ಅವರ ಸ್ವೀಕಾರ ಮಾಡ್ತಾನೆ